ಹಲೋ ನಮಸ್ಕಾರ ಎಂಚೊಲ್ಲರ್ ಮಾತಿರಲ್ಲ ಯಾನ್ ಸೌಖ್ಯ ನಿಖಲ ಸೌಖ್ಯ ನಿನ್ವೆ ನಮ್ಮೊಂಜಿ 4 ಜನ ಫ್ರೆಂಡ್ಸ್ ಸೇರೊಂದು ಒಂಜಿ ಪ್ಲೇಸ್ ಬಂದಿಲ್ಲ ಅವೇ ಸಾವಂದುರ್ಗ ಫೋರ್ಟ್ ಬೆಂಗಳೂರು 10 ಕಿಲೋಮೀಟರ್ ದೂರೋಡು ಬರ್ಕೊಂಡು ನಮ್ಮ ಈ ಸಮುದ್ರ ತಳ ಉಂಡದ ಅಲ್ಪರ್ತ್ 1225 ಮೀಟರ್ ಎತ್ತರಡು ಬರ್ತು ಈ ಬೆಟ್ಟಗೆ ಏಕಶಿಲಾ ಬೆಟ್ಟ ಅಂತ ಬಂದ್ಪೇರು. ಈ ಏಕಶಿಲಾ ಬೆಟ್ಟ ರಡ್ ಡಿವೈಡ್ ಆತನ ಮಿಡ್ಲಿಡ್ ಒಂಜಿ ಕಲ್ಯಾಣಿ ನದಿ ಪೋಪುನದು ಬಂದ್ಪೇರು ಅವ್ಯಾನ್ ಮಿತ್ತು ಹೋದು ತೋಪವೆನಿಕ್ಲೆ ಐಕ್ ಕಪ್ಪು ಬೆಟ್ಟ ಒಂಜಿ ಬೊಲ್ದು ಬೆಟ್ಟ ಅಂತ ಬಂದ್ಪೇರು. ಈ ಬೆಟ್ಟದ ತೀರ್ಥ ವೀರಭದ್ರ ಸ್ವಾಮಿ ಟೆಂಪಲ್ ಬೊಕ್ಕ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂದ್ರೆ ರಡ್ಡು ದೇವಸ್ಥಾನ ಉಂಡಿಗೆ ರಡ್ಡು ದೇವೇರ್ನ ಬಲೆ ಪೋಯ್ ನಮ್ಮ ತುಳುವೇರು ಈ ಬೆಂಗಳೂರು ಪ್ಲೇಸ್ ಒಂಜಿ ಎಕ್ಸ್ಪ್ಲೋರ್ ಮಾಡ್ತದ. ಎಷ್ಟು ವರ್ಷ ಆಗಿರ್ಬೋದು? 2000 ವರ್ಷ ಇತಿಹಾಸ. 2000 ವರ್ಷ. ಯಾವ್ದು ಇದು? ವೀರಭದ್ರೇಶ್ವರ. ಲಕ್ಷ್ಮೀ ನರಸಿಂಹ ಹಳೆ ದೇವಸ್ಥಾನ ಐತಿ, ಬಿದ್ದೋಯ್ತು. ಹೊಸ ಕಟ್ಟಡ, ದೇವ್ರ ಮಾತ್ರ ಮೂಲ ಸ್ಥಾನ ಅದು ಒಂದು ಟೆಂಪಲ್ ತರ ಇದೆ, ಬಿದ್ದೋಗಿದೆಲ್ಲ. ಅದು ಮಠ ಅಂತೇಳಿ ಹಿಂದೆ ಗುರುಮಠ ಅಂತೇಳಿ. ಶಿಥಿಲ ಆಗ್ತದೆ. ಪೂಜೆ ಇದೆ ಯಾವಾಗ ಆಗುತ್ತೆ? ಜೀವ ಸಮಾಧಿನ ಓ ಹಿಂದಿನ ಕಾಲದವರೆಲ್ಲ ಜೀವ ಸಮಾಧಿ ಕಾಯಿ ಬರ್ಸಿ ಯಡಿಯೂರು ಅದಲ್ಲ ಸಿದ್ಧಲಿಂಗೇಶ್ವರ. ಹೌದೌದು. ಕಾಯಿ ಬರ್ಸಿ ಅವ್ರ ಜೀವ ಸಮಾಧಿ. ಅದೌದು ಗೊತ್ತು. ಎಲ್ಲ ಇತಿಹಾಸ ಐತೆ, ಕಥೆಗಳು. ನೀವು ಎಷ್ಟು ವರ್ಷ ನಾವು ಚಿಕ್ಕರೆ ಒಂದೊಂದು ವರ್ಷ 3 ಸರ್ತಿ ಪೂಜೆ. ಇವತ್ತೊಬ್ಬರು ಚೇಂಜ್ ಆಗುತ್ತೆ ಪೂಜೆಗೆ. ವರ್ಷಕ್ಕೆ ಒಂದ್ಸಲಿ ಗದಿ ಚೇಂಜ್ ಒಬ್ಬೊಬ್ಬರೇ ಚೇಂಜ್ ಮಾಡ್ತಾರೆ. 3 ಜನ ಇದ್ದೀವಿ. ಓಕೆ, ಒಂದೊಂದು ವರ್ಷ ಮಾಡ್ತಾರೆ. ಆ ವರ್ಷ ಫುಲ್ ಕಂಟಿನ್ಯೂ ಅವರೇ ಪೂಜೆ ಮಾಡ್ಬೇಕು. ಅದೇನೇ ಪೂಜೆ ಬಂದ್ರು ಏನೇ ಬಂದ್ರು ಇಲ್ಲಿ ಪೂಜೆ ಜಾತ್ರೆ ಗೀತ್ರೆ ಆತರ ಆಯ್ತು. ಫೆಬ್ರವರಿ ಪ್ರತಿ ವರ್ಷ ಏಪ್ರಿಲ್ ಪ್ರತಿ ಅವಾಗಲೂ ಯಾವಾಗಲೂ ಇರೋದು. ಕಾರ್ತಿಕ್ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ, ದೀಪೋತ್ಸವ, ಲಕ್ಷ ದೀಪೋತ್ಸವ ಎಲ್ಲ ವಿಡಿಯೋ ಮಾಡಿ ಎಲ್ಲ ನಮ್ಮವರು ತೋರಿಸ್ತಾ ಇದೀವಿ. ಹೌದು. ನಮ್ಮ ಕಡೆನೇ ಈ ಥರ ಇದಕ್ಕಿಂತ ಚೆನ್ನಾಗಿದೆ. ಸೊ ಒಂದು ಜಾತ್ ಸಂತೆಡ್ ಲೆಫ್ಟ್ ರೈಟ್ ಬುಕ್ ಲೆಫ್ಟ್ ಸೈಡ್ ಒಂಜಿ ಕಲ್ಯಾಣ ಮಂಟಪ ನಿಕ್ಲು ಮುಲ್ಪದೆಲ್ಲ ಮದಿಮೆ ಆಪನಗಳು ನಾನು ಮುಲ್ಪ ಮದಿಮೆ ಅವಡಿ ಈ ಕಲ್ಯಾಣ ಮಂಟಪ ಇದುವೇ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್.
ಔಷಧಿ ಗಿಡ ಮೂಲಿಕೆಗಳ ವನ ಸಾವನದುರ್ಗ. ಹಾಂ ಅಂದಿ ಉದೇ ಉಂಡಿಗೆ ಮೆತ್ತೆ ಓ ಮಹೇಶ್ ಅರ್ಧರ್ದು ಬರ್ಪನತ್ತಿ ನಾನು ಸೊ ಮಾತ ಜನಕ್ಲೆ ಬಲೆ ಬರ್ತುಗೋ ನಮ್ಮ ಆರೋನ್ ಫಾಲೋ ಅಂತ ಆರೋನ್ ಆರೋ ತತ್ತೇರ್ ಬನ್ನ ಇರ್ಲ ತತ್ತೇರ್ ಆರೋ ಉಂಡು ಐಟ್ ನಮ್ಮ ಸೀದಾ ಮಿತ್ತು ಬೋಡು ಒಂದು ಅದು ನಮ್ಮಲ್ಲ ಒಂದು ಡೇಂಜರ್ ನಮ್ಮ ಐತೆ ಪೋಪ್ನವಲ್ಲ ಈ ಜನ ಸರಾಗತ್ ಪೋಂದು ಮಾರೆ ಮೈಸೂರು ಉಕ್ಕ ಏತು ಪೋಪಾರಂದು ಅಪ್ಪ ನಮ್ಮ ರಾಂಗ್ ಡೈರೆಕ್ಷನ್ ಹೋದಾ ರಾಂಗ್ ಡೈರೆಕ್ಷನ್ ಬ್ರೇಕ್ ಪೂರ ಪಾಡ್ನ ಪೋಯಂತ ಲೆಕ್ಕ ಅಪ್ಪ ಸೊ ಒಂದೊಂದು ಸಾವನ್ ಫೋರ್ಟ್ ಬಂದ್ಪೇರು ದೇಖ ಸೊ ಮೂರು ತೂವಲಿಗೆ ಮಸ್ತ್ ಸ್ಪೈಡರ್ ಮ್ಯಾನ್ ನಗಲು ಹಾಂ ಅಂದೆ ಹಾಂ ಜಸ್ಟ್ ಏರ್ಲ ಬರ್ಪನಾಗಲಿತ್ತೇರ್ನ ಅವಲೊಂದು ಏರೋ ಉಂಡು ಅವು ಫಾಲೋ ಮಲ್ಪಡ್ಸಿ ಈ ಏರೋ ಫಾಲೋ ಮಲ್ಪ್ಲೆ ಸೊ ಒಂದು ವ್ಯೂಸ್ ಮುಲ್ತ ಸೊ ನಮ್ಮೈತೆ ಓಡೆ ನಮ್ಮ ಆಡೆ ಪೋಡದ ಓಡೆ ಪೋಡು ನಮ್ಮ ಆಡೆ ಪೋಡದ ಆಡೆ ಪೋಡು ಕೂಡ ಆಮೇಲೆ ಈಡೆಗೆ ಬರೋಡು ಬ್ರೋ ಹಾಯ್ ಬ್ರೋ ಹಾಯ್ ಬ್ರೋ ಹಾಯ್ ದಾದಾ ಬೋಡು ನಿಕ್ ದಾದಾ ಬೋಡು ಚಕ್ಲಿ ಬೋಡ ಬೆಂಗಳೂರು ಹತ್ತದೊಂದು ಇಡೀ ರಾಮನಗರ ತೋಜೊಂದುಂಡು ಇತ್ತೆ ಮೂಲು ಮಾತ್ರ ನರಕ ತೋಜೊಂದುಂಡು ಸೊ ದಾಲೇಜಿ ಬಂಡ 2 ಲೀಟರ್ದ 2 ಬಾಟಲ್ ನೀರು ಬರ್ತೆ ನಾಲ್ನ ಕೂಡ ಬೋರ್ಡ್ ಒಂದುಂಟು ಯಪ್ಪ ಹಾಂ ಎಸ್ ಎಸ್ ಹೆಂಗಿದ್ಯಾ ಎಸ್ ಏನು ಹೆಸರು ಮಂತೇಶ್ ಎಲ್ಲಿ ಮನೆ ಎಲ್ಲಿ ವಿನಾಯಕ್ ನಗರ ಬೆಂಗಳೂರು ಯಾರೆಲ್ಲ ಬಂದಿದ್ದೀರಾ ಎಲ್ಲ ಬಂದಿದ್ದೀರಾ ಓಕೆ ಬಾಯ್ ಕಣ ಒಬ್ಬ ಬಚ್ಚ ಮಾರ 80 kg ಹೌದಣ್ಣ ಒಮ್ಮೆಗೆ ಎತ್ಕೊಂಡ್ಬರ್ತೀರಾ ಒಮ್ಮೆಗೆ ಯಪ್ಪ ಕೊಡಿಯೋಣ ಮಜ್ಜಿಗೆ ಇನ್ನೊಂದು ಒಂದೊಂದು ಕೊಡಿ ಹಂಗೆ
ನಾಳ ಬರ್ತನ್ಕ ಹಾಂ ಮತ್ತೆ ಮೇಲೆ ಏನು ಸಿಗಲ್ಲಣ್ಣ. ಇನ್ನೊಂದು ಕೊಡಿ ಇನ್ನೊಂದು ಥ್ಯಾಂಕ್ಸ್ ಕಣಣ್ಣ. ಮತ್ತೆ ಮೇಲೆ ಏನು ಸಿಗಲ್ಲ, ಬ್ಯಾಗ ಒಂದು ಎರಡು ಇಟ್ಕೊಂಡು. ಹಾಂ ಶನಿವಾರ ಭಾನುವಾರ ಮಾರೋರು ಇರ್ತಾರೆ, ಇವತ್ತು ಮಾರೋರು ಯಾರೂ ಇಲ್ಲ ಮೇಲೆ. ಇದು ಸಾವಂದುರ್ಗ ಬೆಟ್ಟ ಅಲ್ವಾ? ಏನಕ್ಕೆ ಅದು ಸಾವಂದುರ್ಗ ಅಂತ? ಸರ್ ಮುಂಚೆ ಸಾವುಗಳು ಜಾಸ್ತಿ ಆಗ್ತಾ ಇದ್ವು. ಸಾವುಗಳು ಸತ್ತು ಹೋಗೋರು ಇನ್ನೀ ಕಾಲದಲ್ಲಿ. ಕೆಂಪೇಗೌಡ ಕಾಲ ಇದಕ್ಕಿನ ಹಳೆ ಸರ್, ಚೌಡ್ರ ಕಾಲತ್ತಿದು. ನಮಗೆ ಕೆಂಪೇಗೌಡ ಅಂತ ಇದಕ್ಕಿನ ಹಳೇದಿದು. ಕೆಂಪೇಗೌಡ ಹುಟ್ಟು ಸತಿ 511 ವರ್ಷ ಆಯ್ತು ಅಷ್ಟೇನೆ. ಇದಕ್ಕಿನ 2000 ವರ್ಷ ಹಳೇದಿದು. ಚೌಡ್ರು ಬಂದಾದ್ಮೇಲೆ ಕೆಂಪೇಗೌಡರು ಬಂದಿರತ್ತೆ. ಗೂಗಲಲ್ಲೆಲ್ಲ ಇವನು ಹೈದರಾಲಿದ್ದು ಏನೇನೋ ಹಾಕವ್ರೆ, ಬೋರ್ಡಲ್ಲಿ ಏನೇನೇ ಹಾಕ್ಬಿಟ್ಟಿದ್, ನನಗೆ ತಲೆ ಕೆಟ್ಟ ಹೋಗ್ತೀವಿ. ಇಲ್ಲಿ ಡಿಫ್ರೆಂಟೇ ಇದೆ, ಅಲ್ಲಿ ಗೂಗಲ್ ಅಲ್ಲಿ ಇರೋದೇ. ರಾಜ್ಯಗಳು ಒಬ್ಬರೇ ಬಂದು ಹೋಗ್ಲಿಲ್ಲ ಸರ್. ಈಗ 4 ಜನ ರಾಜ್ಯ ನೀವು ಆಡ್ತಾ ಇದ್ವಿ, ಒಬ್ರು ಸೋಲ್ತು ಇನ್ನೊಬ್ರು ಬರೋ ತರ. ಜೈಲಿದೆಯಾ ಮೇಲ್ಗಡೆ? ಜೈಲೇನಾದ್ರು ಇದೆಯಾ ಮೇಲೆ? ಜೈಲೇನಿಲ್ಲ ಸರ್, ಬಹಳ ಮಂಟಪಗಳು ಇದಾವೆ, 3 ಮಂಟಪಗಳು. ನೀವು ಇನ್ನು ದೇವಸ್ಥಾನಗಳು ನೋಡ್ಕೊಂಡು ಪಾರ್ಕ್ ಇದೆ. ಪಾರ್ಕ್ ಒಳಗೆ ಹೋದ್ರೆ ಇನ್ನೊಂದು ಸಣ್ಣ ಪುಟ್ಟ ಗುಹೆಗಳಿದಾವೆ, ಮಂಟಪಗಳಿದಾವೆ. ಒಳಗೆ ಅಷ್ಟು ಪ್ಲೇಸ್ ಇದಾವೆ ಮೇಲ್ಗಡೆ. ಕೆಳಗಡೆ ಪಾರ್ಕ್ ಒಳಗಡೆ ಇಲ್ಲಿ ಕೆಳಗಡೆ ಬೋರ್ಡ್ ಹಾಕಿದಾರೆ ನೋಡಿ, ದೊಡ್ಡ ಬೋರ್ಡ್. ಇಲ್ಲಿ ಇರೋದು 3 ಅಷ್ಟೇನೆ. ಕುದುರೆ ಹೆಜ್ಜೆ ಒಂದಿದೆ, ಮಂಟಪ ಒಂದಿದೆ, ಆಂಜನೇಯ ದೇವಸ್ಥಾನ, ಬಸವಣ್ಣ ದೇವಸ್ಥಾನ. ನುಡಿಕೆದಲ್ಲಿ ಆ ಕಡೆ ಇದೆ. ಇಲ್ಲಿ ಈ ಬೆಟ್ಟದಲ್ಲಿ ಏನಿರೋದು ಈಗ? ಆಂಜನೇಯ ದೇವಸ್ಥಾನ ಇದೆ, ಇದೊಂದೇನೆ. ಕಲ್ಯಾಣಿ ಸ್ವಲ್ಪ ನೀರಿದೆ, ಬಾಳ ಮಂಟಪಗಳಿದಾವೆ ಅಷ್ಟೇ. ಇನ್ನೊಂದು 2 ಬೆಟ್ಟ ಇದೆ ಅಂತಲ್ಲ, ಇದೊಂದು ಬೆಟ್ಟ ಬಿಟ್ಟರೆ ಕರಿ ಬೆಟ್ಟ, ಇದು ಕರಿ ಬೆಟ್ಟ. ಬಿಳಿ ಬೆಟ್ಟ ಆ ಕಡೆ ಹೋಗು. ಬಿಳಿ ಬೆಟ್ಟ ಅದು ಈ ಬೆಟ್ಟ ಎಂಟ್ರಿ ಇಲ್ಲ ಅದಕ್ಕೆ, ಆ ಕಡೆಯಿಂದ ಸಪರೇಟ್ ಆಗಿ ಹೋಗ್ಬೇಕು. ಸಪರೇಟ್ ಪಾರ್ಕ್ ಒಳಗೆ. ಅದೆಷ್ಟು ದೂರ ಇದೆ ಅಣ್ಣ? ಇದು ಹತ್ತು ಬಿಡ್ಬೋದು ಅಷ್ಟೇ. 4 ಜನನು ಹೋಗ್ಬೇಕಾಗಿ ಒಬ್ರು ಕುತ್ಕೋಣ ಹೋಗೋಣ ಅನ್ನಂಗಿಲ್ಲ. ಫುಲ್ ಫಾರೆಸ್ಟ್, ಫುಲ್ ಫಾರೆಸ್ಟ್ ಅಲ್ಲಿ ಚಿರತೆಗಳು ಜಾಸ್ತಿ. ಫುಲ್ ಫಾರೆಸ್ಟ್ ಇದೆ. ಓಕೆ, ಇನ್ನು ಬೇಗ ಹೋದ ಬರ್ಕ. ಓಕೆ, ಥ್ಯಾಂಕ್ಸ್ ಅಣ್ಣ, ಬರ್ತೀವಿ. ಸ್ಟಿಂಗ್ ಎನರ್ಜಿ ಏರ್ಲ ಪರೋಡ್ಸವ ಹೆಲ್ತ್ಗೆ ಎಡ್ಡೆತ್ತು ಹೆಂಗೆ ಎನರ್ಜಿ ಫುಲ್ಲು ಡ್ರಾಪ್ ಆದ ಎನರ್ಜಿ ಬೋರ್ಡು. ಸೊ ನೀರ್ಟ್ ಎನರ್ಜಿ ದಿಕ್ಕೂಜಿ. ಸೊ ಒಂದು ಪರೋಡ ಹಾಕೋಣ. ಇದು ನಾರ್ಮಲ್ ಆಯ್ತು ಹೆಂಗಲ್ಲ ಪರ್ಪೂಜ. ಜಸ್ಟ್ ಅವಾಯ್ಡ್ ಡ್ರಿಂಕ್ಸ್ ಲೈಕ್ ದಿಸ್. ನಮ್ದು ಮಂಗಳೂರು. ಹೌದಾ? ದೇವರು ಇಲ್ಲಿ ನೋಡಿ, ದೇವರು ಇದೇ ದೇವರು. ಸ್ವರ್ಗ ಅಂದರೆ ಫೋಟೋದ ವ್ಯೂ ಪಾಯಿಂಟ್ ಅದಿಪ್ಪು ಏರ್ಲ ಇದಕ್ಕೆ ಯುದ್ಧ ಬತ್ತೇರ್ನಾನ ಮುಲ್ಪಾಡು ತೂರ್ದು ಡಿಶಿಮ್ಮಗುಂಡು ವಾಡ್ಯಾರ. ಹಾಂ, ಜಪ್ಪಿಯವ್ರು ಮಲ್ತನಾ? ಆತಿಪ್ಪು ಮೋಸ್ಟ್ಲಿ ಪೂರ ಮಣ್ಣು ಬೂರ್ತು. ಒಟ್ಟು ಆತಾದ ಕಲ್ಲುನು ಒಂದು ದಿವಣ್ಣ ಬಂಗೆ ಎತ್ತಿಜ್ಜಿ. ಅವು ದೊಂಬತ್ತ ಅಂಚದೈತೆ ಮಿತ್ ಮಣ್ಣು ಪೂರ ಪಾಡ್ದು. ಹಾಂ, ಸೇಫ್ಟಿಗೆ ತಂಪುಗು. ನಮ್ಮ ಓಲ್ ಬೈ ಇದೆ ಗೊತ್ತಂಡ? ಅವಳೇ ಬರ್ತದೆ ಅವಳು ಟೆಂಪಲ್ ಉಂಡದ ಅಲ್ಪಾರ್ದು ಬೈದಿರಿ. ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಆವದ. 4 ಕಿಲೋಮೀಟ್ರ್ ಲೆಕ್ಕ ಬಾಡ್ಲೆ ಹಿಲ್ಲಿಗೆ ಮಿತ್ತಾರನ ಹೊಂಡ ಆತ ಈಸಿ ಆತ್. ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ಹೈಟ್ ಪೀಕಿಗೆ ಬೈದೈತೆ ಆಲ್ರೆಡಿ. ಸುಜಿತಾರ ಮೇರುಂಡಿಗೆ ಮೇರು ತೀರ್ಥ ಗಡಪಡಿಗೆ ತಿಕ್ಕುಣಿಗೆ ಮಿತ್ತರ್ ತೀರ್ಥ ಗಡಪಡಿಗೆ ತಿಕ್ಕುಣಿಗೆ ಮೇರು. ಹಾಂ, ಇತ್ತೆ ಬರೋದುಂಡು ಚೂರು. ಸೂಪರ್ ಗಾಳಿ. ಕರ್ನಾಟಕ ಮ್ಯಾಪ್ ಮ್ಯಾಪ್ ಉಡ್ತುದು ಗೂಗಲ್ ಮ್ಯಾಪ್ ಇಲ್ಲ ಫಸ್ಟ್ ಟೈಮ್ ಲೈವ್ ಆದ್ರೆ ತೂಲೆ ನಿಗಲ ತೂತು ಬಲೆ ಇಡೆ ಕರ್ನಾಟಕ ಮ್ಯಾಪ್ ತೂಲೆ ಎಂಕ್ಲ ದಾಯಿ ಟ್ರಕ್ಕಿಂಗ್ ವರ್ಕ್ ನಾನು ತೂಲೆ ನಿಗಲೆ ತೂತು ಆಸೆ ಅವ ನಿಗಲ್ ಬರೋಡು ಮುಲ್ಪ ಕಣ್ಣಿಗೆ ತೆಕ್ಕೊಂದಿಜ್ಜವು ಆತು ದೂರ ವ್ಯೂ ತಿಕ್ಕೊಂಡವು. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ಹಿಯರ್, ವಿ ಆರ್ ಔಟ್ ಆಫ್ ಎನರ್ಜಿ ನಾವು. ಥ್ಯಾಂಕ್ ಯು ಸೊ ಮಚ್. ಯು ಒಂದು ಕೊಳ ಒಂದು ನಮ್ಮ ಮೇರೆ ಮಹೇಶ್ವರ್ 1948 ಮೀ ಅಂದಿತ್ತು ಜಾಗಿಗೆ ಅರ್ಪಣದಲ್ಲಿ ಆರ್ನ ರಾಣಿಲು ಪೂರ ದೆಟ್ಟೆ ಮೀ ಅಂದಿತ್ತು ನಾರು. ಅರೆ ಮಲ್ಟಿ ಎಣ್ಣ ತಿನ್ನಗಳು ಆರ್ನ ಜನ ರಾಣಿಲು ಜಲಕ ಮಲ್ದೋಯ್ತು ಒಂದೇ ಕಿರೆಟ್ ಆ ರೈಡ್ದು ಬುಕ್ಕ ಮುಳ್ಪಾಡ್ದು ಒಂದು ಬುಡ್
ಸೊ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕಂಪ್ಲೀಟ್ ಆಂಡ್ 2 ಗಂಟೆ ಶುರು ಮಾಡ್ತದ 1 ಗಂಟೆ 17 ನಿಮಿಷ ಕಂಟಿನ್ಯೂಸ್ ವಾಕಿಂಗ್ ಆನ್ ಎ ಹಿಲ್ ಸ್ಟೀಪ್ ಏರಿಯಾ. ಬಲೆ ಒಂದು ಪರಾಕಾಳದ ಸೊ ಒಂದು ಮೂಲ ಬರುತ್ತೇರು ಮೋಸ್ಟ್ಲಿ ಇಂಗ್ಲೀಷ್ ಉಂಡು ಓದಿಯಾರ ಗೊತ್ತಾವಂದಿಜ್ಜಿ ಕಣ್ಣು ತೋಜ್ಜಿ ಓಡೆ ಕಣ್ಣು ತೋಜಿನು ಕ್ಲಾಸ್ ಬಾಂಡ ಫುಲ್ ಸುಸ್ತಾದಲ್ಲ. ಬಟ್ ಆದಿ ಕಾಲ ತಂದು ಮಾತ್ರ ಪೂರ ಕಲ್ಲು ಟೈಮ್ ಆಲ್ತು ನಾವು ಟಾಪ್ಲದ ಬೋಲಿ ಒಂದುಲ ಕಲ್ಲು ಟೈಮ್ ಆಲ್ತು ನಾವು ಫುಲ್ಲು ದಾಲ ಮಿಕ್ಸ್ ದಾಲ ಆಗ್ತದೆ. ಅವಳು ಸಪೋರ್ಟಿಗೆ ಕಾಲು ಪೋಯಿನಾಡಿ ಹಿಟ್ಟಿಗೆ ಸಪೋರ್ಟ್ ಕೊಡ್ತೀರಿ. ಒಂದು ಬೆಟ್ಟ ಉಂಡು ಏರ್ಲೈನ್ ಕಾಲಾದಿ ಕಾಲತ ಕಲ್ಲುಡು ಮಲ್ತನಂಚಿನ ಒಂಜಿ ದಾದ ಗೊತ್ತು ಇದಕ್ಕೆ ಪೋದಾರು. ಬಟ್ ದಾದನ ಒಂಜಿ ಕಟ್ಟದೆ ಇರ್ಬೋದು ಮೋಸ್ಟ್ಲಿ ವಿಶ್ರಾಂತಿ ಸ್ಥಳ ಆದಿ ಪೋಡೊಂದು ಅಡಿಟ್ ಏತ್ ಕೋಲ್ಡ್ ಉಂಡು ಮಂಡ ಔಟ್ ಸೈಡ್ ಹೆವಿ ಟೆಂಪ್ರೇಚರ್ ಉಂಡು ಆತೆ ಕೂಲ್ ಉಲಾಯಿ ಉಂಡು. ಸೊ ದಾದನ ಒಂಜಿ ಟೆಕ್ನಾಲಜಿ ಅಪಾಗದ ಟೆಕ್ನಾಲಜಿ ಮೀನಿ ಕಟ್ಟದೆ ರಾತಿ ಪೋಡು. ಮತ್ತೆ ನಮ್ಮ ಅವಳು ಒಂಜಿ ದೇವಸ್ಥಾನ ತೋಜೊಂದುಂಡು ಅವಳು ಪೋಡಿತ್ತೆ. ಅವಳು ಟ್ರೆಕ್ಕಿಂಗ್ ಬರ್ಪುಂಡು ಈಟೆಗೆ ಬಲೆ ಬೆಸ್ಟ್ ಪ್ಲೇಸ್ ಕಾಂಡೆ ಮಾರ್ನಿಂಗ್ ಬೇಗ ಬಲೆ. ಸೊ ಸನ್ರೈಸ್ ತಗೋಳಿ ಈಜನ ಈವ್ನಿಂಗ್ ಬಲೆ ಆಲ್ಮೋಸ್ಟ್ ಸನ್ಸೆಟ್ ತಗೋಳಿ. ತಿಂಡಿ ಪತ್ತ ಬಲೆ ತಿನ್ನಿಯರ್ದಲ್ಲ ನೀರು ಪತ್ತ ಬಲೆ ಏತ್ ತೀರ್ನ ಹತ್ತು ನೀರು ಪತ್ತ ಬಲೆ ಬ್ಯಾಗ್ ಫುಲ್ಲು ನೀರೇ ಪತ್ತ ಬಲೆ ಬೆದ್ದಾಲ ಪತ್ತಾರ ಹೊಡ್ಸಿ ಬೊಕ್ಕ ಎನರ್ಜಿ ಡ್ರಿಂಕ್ ಇತ್ನ ಪತ್ತ ಬಲೆ ಶೂ ಪಾಡ್ಲೆ ಬಕ್ಕ ಟೈಟ್ ಪ್ಯಾಂಟ್ ಪಾಡೋಡ್ಸಿ ಲೂಸ್ ಪ್ಯಾಂಟ್ ಪಾಡ್ಲೆ ಶಾರ್ಟ್ಸ್ ಪಾಡ್ಲೆ ಜನ ಕ್ಯಾಪ್ ಪತ್ತೋನಿ ಬಕ್ಕ ಗ್ಲಾಸ್ ಪತ್ತೋನಿ ಲೂಸ್ ಟೀ ಶರ್ಟ್ಸ್ ಪಾಡ್ಲೆ ಕ್ಲೈಮ್ ಮಾಡ್ಬೋಡ ನೋಡು ಈಸಿ. ಭಯ್ಯ ಕಿತ್ನಾ ಮೇಲೆ ಇಲ್ಲೇನಾ ಏನಿಲ್ಲ ದೇವಸ್ಥಾನ ಇದೆ ಅಷ್ಟೇ ದೇವ್ರು ಇದಾರಲ್ಲ. ಈ ಮಣ್ಣು ಉಂಡತಿ ಈ ಮಣ್ಣು ಇಟ್ಟಿಗೆ ಮಾಡ್ತದ ಮೋಸ್ಟ್ಲಿ ಅವಳು ಪಾಡ್ತಾನ ಈ ಮಣ್ಣು ಇಟ್ಟಿಗೆ ಮಾಡ್ತಾರೆ ಅವು ಬರೋಣ ಹಚ್ಚಿ ರೊಟ್ಟೆ ಬಾತಿ ರೊಡ್ಸಿ ಈರು ಮಲ್ಪ ಅಂಡಾರಿತೆ ತೋಪವೇ ಅಂತ ಬಟ್ ಅಂದಿಯೇ ಈರು ಪಣ್ಣ ಕರೆಕ್ಟ್ ಇಟ್ಟಿಗೆ ಮಲ್ದೇರು ಆ ಮಣ್ಣಡು ಪರಿಮಲೆ ತೂಲೆಗೆ ಸೂಪರ್ ಅದಾ ದಾದನ ಗೊತ್ತಿದೆಯಪ್ಪ ಸಾಕದೊಂದು ಪರಿಮಳ. ಸಂಪಿಗೆ ನಮ್ಮ ಊರು ಡಾಪ್ಡು. ಹಲೋ ಯಾವ ಊರ್ರಿ ನಿಮ್ದು? ಯಾವ ಊರು ನಿಮ್ದು? ಬೆಂಗಳೂರೇ ನಮ್ಮದು ಮಂಗಳೂರು ಬೇಕು ಸಾಹೇಬ್ರ ಹಿಂಗೇನಾ? ಓಕೆ. ಸೊ ನಮ್ಮೈತೆ ಮೂಲೆ ಅವಳೆ పోదు ಅಂಚಾತ್ ಆಡೆ ಪೋಡು ಸ್ವಲ್ಪ ಬಸವನ ಗುಡಿ ಉಂಡೆ ಆ್ಯಕ್ಚುಲಿ ಆಡೆ ರೀಚ್ ಆವಡು ಅಲ್ಪ ನಮ್ಮ ಜವಣೆ ಇರಲಿಲ್ಲ ಆಲ್ರೆಡಿ ರೀಚ್ ಆಗ್ತೀರ. ಸೊ ಬಲೆ ಪೋಯ್ ಸೊ ಗೈಸ್ ನಮ್ಮ ಕ್ಯಾಮರಾ ಚಾರ್ಜಿಂಗ್ ಖಾಲಿ ಆದ್ರೆ ಸೊ ಎಲ್ಲಿ ಒಂಜಿ ಗಿಂಬಲ್ ಉಂಡು ಕನೆಕ್ಟ್ ಮಾಡ್ದೆ. ಸೊ ಚಾರ್ಜ್ ಮಲ್ದು ಅಲ್ಲಿ ಚಾರ್ಜಿಂಗ್ ಫೆಸಿಲಿಟಿ ಉಂಡು ಮಾಡ ಆಲ್ರೆಡಿ ಈ ಜೀವನ ಬತ್ತದ ವೇಸ್ಟ್ ಒಂಜಿ ಡೈರಿ ಕ್ರಿಯೇಟ್ ಮಾಡ್ದು ಇಲ್ಲ ಇಡೆ ಬತ್ತದ ವೇಸ್ಟ್. ಎಸ್ ತೋಲೆ
ಮೂಲೆ ಪೋಡ್ತುಲೆ ಒಂಜಿ ಟ್ರೆಕ್ಕಿಂಗ್ ಪ್ಲಸ್ ವೈಲ್ಡ್ ಲೈಫ್ ಜರ್ನಿ ಪನ್ನೊಲಿ ದಯವಂಡ ಮುಳ್ಳು ಪ್ರಾಣಿರುಳ್ಳ ಚಿರತೆ ಆನೆ ಬರೋ ಬೋರ್ಡ್ ಪಾಡ್ತಿರೋ ಆಲ್ರೆಡಿ ಸೊ ಬಿ ಕೇರ್ಫುಲ್. ಮಲೆ ಮೂಲೆ ಪೋಡೈತೆ ಓಂಡಿ ಏ ದಾದೇವು ಅರಣೆ ಕಲರ್ ಅರಣೆ ಹೋಂಡೋ ಬರಲಿ. ಕನ್ನಡ ರೋಮಾಂಚನವಿ ಕನ್ನಡ ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಬಸವನ ಗುಡಿ, ನಂದಿನ ಗುಡಿ ಉಂಟು. ಮೂಲೆ ಬತ್ತದ ಕೆತ್ತನೆ ಮಲ್ತನ ಅದು ಬಿಡು ಈಡೆ ಪತಾರ್ಪಣ ಆತ ಈಸಿ. ಮೋಸ್ಟ್ಲಿ ಒಂದೇ ಕಲ್ಲಡು ಕೆತ್ತನ ನಂದಿ ಪೂಜೆಗೆ ನೀರು ಮೈಪಿರೋದು ಬಿಡು ಮಿತ್ತರದ. ಒಂದು ಬತ್ತದ ಬ್ಲ್ಯಾಕ್ ಬೆಟ್ಟ, ಕಪ್ಪು ಬೆಟ್ಟ ನಮ್ಮ ಬತ್ತನವಿತ್ತೆ ಅವು. ಆಮೇಲೆ ತೋಜನ ಬತ್ತು ವೈಟ್ ಬೆಟ್ಟ. ದೆತ್ತ ಮಿಡ್ಲಡ್ ಒಂಜಿ ಸುದೆ ಪಾಸ ಉಂಟುಲೆ, ಸುದೆ ಪಾಸ ಉಂಟವಳು. ಸೊ ಅವೇ ಕಲ್ಯಾಣಿ ಸುದೆ. ಸೊ ಈ ಕಪ್ಪು ಬೆಟ್ಟ ಬೊಕ್ಕ ಅವು ಆ ಪೊಲ್ದ ಬೆಟ್ಟ ಇನ್ನು ಈ ಸುದೆ ಡಿವೈಡ್ ಮಾಡ್ಕೊಂಡು ಈ ಬೆಟ್ಟ ಆಡ್ತು ಆ ಬೆಟ್ಟಗೆ ಪಾರ ಆಪುಜಿ ಡೈರೆಕ್ಟ್ ಆಯ್ತು. ಸೊ ಐಕ್ ಬರಡು ನಂಡ ಅಲ್ಪ ಕುಡಂಜಿ ಟ್ರೆಕ್ಕಿಂಗ್ ಮಲ್ತಂದು ಬರಡು ಐಟು ವ್ಯೂಸ್ ಬರ ಎಡ್ಡೆ ಉಂಡಿಗೆ. ಬಟ್ ನಮ್ಮಡೈತೆ ಟೈಮ್ ಇಜ್ಜಾಡೆ ಪಾರ 7 ಆಲ್ಮೋಸ್ಟ್ 2 hours ಟ್ರೆಕ್ಕಿಂಗ್ ಬರಿಯಾರ ಕೂಡ ರಿಟರ್ನ್ ಪಾರ ಆಲ್ಮೋಸ್ಟ್ ಹಾಫ್ ಡೇ ಮೂಲು ಸ್ಪೆಂಡ್ ಮಲ್ಪಡಂಡು. ಅಲ್ಪ 2-3 ಟೆಂಪಲ್ ಉಂಡಿಗೆ ಅಲ್ಪ ಆನ್ ದ ವೇ ಬಂದಾಗ 2-3 ಟೆಂಪಲ್ ವರ್ಕ್ಮಿಗೆ. ಟೆಂಪಲ್ದ ಬುದ್ಧ ಗೊತ್ತಿಜಿ ಆಂಜನೇಯ ಟೆಂಪಲ್ ಓಮಂದೇ ಆಂಜನೇಯ ಟೆಂಪಲ್ ಅದ. ಹಾಂ ಮೋಸ್ಟ್ಲಿ ಆಂಜನೇಯ ಟೆಂಪಲ್ ಕುಡಿ 2 ಟೆಂಪಲ್ ಬರ್ಕೊಂಡು ಮಿತ್ತಡು ಮುಲ್ಪ ಬಸವನ ಗುಡಿ ಉಂಡು. ಮೂಲ ಈ ಬಸವನ ಗುಡಿ ಬಿಡ್ತು ಬೇತೆ ದಾಲಜ್ಜಿ ಒಂದು ಟಾಪ್ ಮೋಸ್ಟ್ ಪೀಕ್ ಪ್ಲೇಸ್ ತುಲೆ. ಸಣ್ಣ ಸೆಟ್ ಕ್ಲಿಯರ್ ತೋಜಿನ ತಿಕ್ಕೊಡು ವೆಯ್ಟ್ ಮಲ್ಪಡಪ್ಪ ಈವ್ನಿಂಗ್ ವೆಯ್ಟ್ ಮಲ್ತಂದ ನಮಗೆ ರಿಟರ್ನ್ ಪಾರ ಬಂಗ್ ಹಾಪುಂಡು. ಸೊ ಬಿಟ್ ಡಿಫಿಕಲ್ಟ್. ಈಗಲೇ ಕುಡ್ಲಾದಾಗಲ್ಲ ಈಗಲೇ ಈಡೆಗೆ ಬೈದಾರ ಈ ಬೆಟ್ಟದ ಪೀಕ್ಗೆ. ಈಗಲೂ ಇದನ್ನು ಈ ಡ್ಯಾನ್ಸ್ ಮರಪಿರಲ್ಲಿ ಬರಲಿ.
ಇಲ್ಲಿ ಪ್ರಾಕ್ಟೀಸ್ ಈಡೆ ಏರ್ಮಂತ ಬರ್ಪಾರೋ ಅಲ್ಪ ಇಪ್ಪುನ ಗಂಟೆನ ಹಾಕ್ಲೆ ಓಕೆ ಬೊಕ್ಕ ಅವಳು ನಮ್ಮ ಕರ್ನಾಟಕದ ಬಾವುಟ ಉಂಡು ಅದಕ್ಕೆ ಕೊಂಚ ಸೆಲ್ಯೂಟ್ ಹಾಕ್ಲೆ ಸ್ವಲ್ಪ ವ್ಯೂಸ್ ಎಂಜಾಯ್ ಮಲ್ಪಲೆ ರಿಟರ್ನ್ ಪೋಲೆ. ಸೊ ಗಾಯ್ಸ್ ನಮ್ಮ ರಿಟರ್ನ್ ಪೋಂದುಲ್ಲ ಐತೆ ಬಚ್ಚಿಂಡು. ಸೊ ಒಂದು ಪೀಕ್ ಈಡೆಗೆ ಎತ್ತದ ಪಿಲಿ ಡ್ಯಾನ್ಸ್ ಆ್ಯಂಡ್ ಫ್ಲಾಗ್ ಬಂದು ಸಲ್ಯೂಟ್ ಹಾಕದ ನಂದಿಗೆ ಒಂದು ನಮಸ್ಕಾರ ಮಲ್ತದ ವ್ಯೂಸ್ ಪೂರ ಕ್ಯಾಪ್ಚರ್ ಮಾಡ್ತದ ರಿಟರ್ನ್ ಪೋಂತಲ್ಲ ಒಂದು ಪಿಲಿತ್ತ ಒಯ್ಯಟ್ಟು ಶೂ ಪೂರ ನೈಸ್ ಅದು. ನರಸಿಂಹಸ್ವಾಮಿ ಅದಕ್ಕೆ ಬೆಟ್ಟ ದೊಡ್ಡದಾಗದ. ಸೊ ಇದು ಚಿಕ್ಕದಿದ್ದಂಗಾದ್ರೆ ಈ ಬೆಟ್ಟ ಈ ಕಡೆ ಕಲ್ಲೆಲ್ಲ ಬಿದ್ದಿದ್ಯಾ, ಮೇಲೆಯಿಂದ ಕಲ್ಲು ಬಿದ್ದಿರೋದು. ಅಂದ್ರೆ ಕೋಟೆಗಳು ಜಾಸ್ತಿ ಓದ್ಸತಿ ಮಳೆ ಬಂದ್ಬಿಡ್ತಲ್ಲ ಈಗ 2ನೇ ವರ್ಷದಲ್ಲಿ ಅವಾಗ ಬಿದ್ಬಿಟ್ಟಿದೆ. ಅದೇ ಯಾಕಂದ್ರೆ ಅಲ್ಲೆಲ್ಲ ಕಲ್ಲು ಅಲ್ಲಲ್ಲಿ ಬಿದ್ಕೊಂಡಿದೆ. ಕೋಟೆ ಮಾತ್ರ ಕೋಟೆ ಕಲ್ಲು ಮಾತ್ರ ಬಿದ್ದಿರೋದು, ಈ ಬಂಡೆ ಏನು ಅಲ್ಲಾಡಲ್ಲ, ಕೋಟೆ ಕಲ್ಲು ಮಾತ್ರ ಬಿದ್ದಿರೋದು. ಇವಾಗ ಇದು ಕಪ್ಪು ಕಲ್ಲು ಮತ್ತೆ ಬಿಳಿ ಕಲ್ಲು ಅಂತ ಹೇಳ್ತಾರಲ್ಲ, ಅದು ಏನು ಅದು ಸಪ್ರೇಟ್ ಅಲ್ಲಿ ಸಿಂಗಲ್, ಅದು ಎರಡು ಸಿಂಗಲ್. ಅದಕ್ಕೆ ಆ ಮಿಡ್ಲಲ್ಲಿ ಕಲ್ಯಾಣಿ ನದಿ ಏನೋ ಇದೆ, ಸೊ ಅದಕ್ಕೆ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ ಅಷ್ಟೇ. ನಮ್ಮ ಸಾವನದುರ್ಗ ಈ ಬ್ಲಾಗ್ ನೀಡೆ ಮುಗ್ತಂತುಲ್ಲ ಎರೆ ಮತ್ತು ಈ ವಿಡಿಯೋ ಇಷ್ಟ ಅದನ್ನು ಪೂರ
ಲೈಕ್ ಮಲ್ಪಲೆ ಏರೇ ಮಂತ ಇಷ್ಟ ಆಗ್ತದೆ ಅದು ಪೂರ ಕಮೆಂಟ್ ಬರಲೆ ದಾದ ಇಂಪ್ರೂವ್ಮೆಂಟ್ ಮಲ್ಪಡೊಂದು. ಸೊ ನೆಕ್ಸ್ಟ್ ವೀಡಿಯೋದ ಇಂಪ್ರೂವ್ಮೆಂಟ್ ಮಲ್ಪುವ. ಸೊ ಈ ವಿಡಿಯೋನ ಇನ್ನೊಂದು ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಏತಾಪ್ನಾತ್ ನಿಗಳ ಫ್ರೆಂಡ್ಸ್ ಫ್ಯಾಮಿಲಿ ಇರ್ತಾರೆ ಪೂರ ಎಂಕ್ಲೆ ಯೂಸ್ ಆಪ್ ಫ್ಯೂಚರ್. ಥ್ಯಾಂಕ್ ಯು ನಿಗಳ ಸಪೋರ್ಟ್ ಏಪಲ್ಲಿ ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್.